ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ವೆರಿ ಸ್ಪೆಷಲ್ ಇದೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು ಯಾವತ್ತಿನಂತಹ ಒಂದು ಡ್ರೆಸ್ಸಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇಲ್ಲ. ಸೊ ಇವತ್ತಿನ ಸ್ಪೆಷಲ್ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ. ಹೊರಟೆಲ್ಲಾಗಿದೆ, ಈಗ ಗಂಟೆ 7:15 ಆಯಿತು. ಹಾಗೆ ಎಲ್ಲ ಬೆಳಗಿನ ತಿಂಡಿಯಿಂದಲೇ ಎಲ್ಲ ಅಲ್ಲಿ ಅಂತ ಹೇಳಿ ಡಿಸೈಡ್ ಮಾಡಿ ಆಗಿದೆ. ಬೆಳಿಗ್ಗೆ ಬಂಟಿಗೆ ಬೇಕಾದ ಪ್ರಿಪರೇಷನ್ ಆಗಿದೆ. ಇನ್ನು ಹಸುಗಳಿಗೆ ಒಂದು ಹುಲ್ಲು ಹಾಕಲಿಕ್ಕೆ ಕೆಲಸದವ ಬರ್ತಾನೆ ನೋಡಬೇಕು. ಬರೋದಿದ್ರೆ ಈಗ ಹಾಕಿ ಹೋಗಬೇಕು, ಫೋನ್ ಮಾಡಿ ಹೊರಡ್ದು. ಹಾಗೆ ಹೋಗುವಲ್ಲ, ದಿವಸ ಬರ್ತೀರಾ ಫಂಕ್ಷನಿಗೆ? ಬನ್ನಿ, ನಮ್ಮ ಕುಡ್ಲದಲ್ಲಿ ಫಂಕ್ಷನ್, ಹೋಗುವ ಬನ್ನಿ. ತುಂಬ ಅಂದರೆ ತುಂಬ ಟೈಮ್ ಆಯಿತು ನಮ್ಮ ಕುಡ್ಲಕ್ಕೆ ಹೋಗೋದೆ ನಾನು. ಹಾಗೆ ನನ್ನ ಈ ಡ್ರೆಸ್ ಸಾರಿ ಎಲ್ಲ ಹೇಗುಂಟು, ನಿಮಗೆ ಇಷ್ಟ ಆಯ್ತಾ ಅಂತ ಹೇಳಿ. ಇದಕ್ಕೆ ಗಿಳಿಯೋಲೆ ಅಂತ ಹೇಳ್ತಾರೆ, ಅದಕ್ಕೆ ಇದೊಂದು ಪೆಂಡೆಂಟ್. ಸೊ ನಿಮಗೆ ಇದು ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು ತೋರಿಸಿದಂತಹ ಈ ಡಿಸೈನ್. ಮತ್ತು ಇದೊಂದು ನಾರ್ಮಲ್ ವೆರಿ ಸಿಂಪಲ್ ಮುತ್ತಿನ ಸರ. ಬಂಟಿಗೆ ಭಾರಿ ಬೇಸರ ಆಗ್ತಾ ಉಂಟು ನೋಡಿ. ನಾವು ಇಲ್ಲಿ ಕೂತ್ಕೊಂಡಾದ್ಮೇಲೆ ಡೋರ್ ತೆಗೆದಷ್ಟು ಸತ್ಯ ಅವನು ನೋಡೋದಾಯ್ತಾ, ನಾವು ಇಳಿತೇವೆ ಅಂತ. ಸೊ ನಮ್ಮ ಭಟ್ರು ನೋಡಿ ಎಲ್ಲ. ನನ್ನ ಹಸ್ಬೆಂಡ್ ಈಗ ಪುನಃ ಹಟ್ಟಿ ಹತ್ರ ಹೋದ್ರು ಆಯ್ತಾ. ಅಂದರೆ ಕೆಲಸದವ ಇನ್ ಕೇಸ್ ಬಾರದಿದ್ರೆ ಅದಕ್ಕೆ ಹುಲ್ಲು ಹಾಕಿ ನಾವು ಬರುವ ಅಂತ ಹೇಳಿ ಬೇಕಾದಷ್ಟು ಹುಲ್ಲು ಹಾಕಿ ಬಿಟ್ಟರೆ ಮತ್ತೆ ನಮಗೆ ಮಧ್ಯಾಹ್ನ ಮೇಲೆ ಬಂದರೆ ಸಹ ಟೆನ್ಷನ್ ಇರಲ್ಲ. ಇಲ್ಲದಿದ್ದರೆ ನಾವು ಎಂತ ಸಹ ಹಾಕದೆ ಹೋದೆವು ಅಂತ ಆಗ್ತದೆ. ಮತ್ತು ಅಲ್ಲಿ ಹೋಗಿ ಸಹ ನಮಗೆ ಅದೇ ಬೇಸರ ಆಗ್ತಾ ಇರ್ತದೆ. ಹಾಗೆ ಸಿದ್ಧಾರ್ಥ ನಾನು ನೋಡ್ತೀರಾ. ಸಿದ್ಧಾರ್ಥ ಹಾಯ್ ಹೇಳು. ನಾವೀಗ ಹೊರಟವೆ ಆಯ್ತಾ. ನೋಡಿ ಇಲ್ಲಿ ನಮ್ಮ ಬ್ರಿಡ್ಜ್ ಹತ್ರ ಒಂದು ಹಲಸಿನ ಮರದ ಗೆಲ್ಲು ಬಿದ್ದಿದೆ, ಕಟ್ಟಾಗಿ ಬಿದ್ದಿದೆ. ಅಷ್ಟು ಜೋರು ಮಳೆ ಇತ್ತ ಅಂತ ನೋಡಿ. ಭಾರಿ ಡೇಂಜರ್ ಅಂತ. ನಾವೀಗ ಮಾಣಿಗೆ ತಲುಪಿದ್ದೇವೆ ಆಯ್ತಾ. ಜೋರು ಮಳೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಹೊರಗೆ ಕಾಣುವುದೇ ಇಲ್ಲ. ಇನ್ನೀಗ ನಾವು ಕಲ್ಲಡ್ಕದಲ್ಲಿ ಆಗಿ ಹೋಗಬೇಕು. ಹೇಗೆ ಉಂಟು ಗೊತ್ತಿಲ್ಲ, ಎಲ್ಲ ವಿಡಿಯೋದಲ್ಲಿ ಎಲ್ಲ ನೋಡಿದ್ದು ಮಾತ್ರ ಕಲ್ಲಡ್ಕದಲ್ಲಿ ಹಾಗೆ ಹೀಗೆ ಅಂತ. ಫಸ್ಟಿಗೆ ನಾವು ವಿಟ್ಲ ಆ ಕಡೆ ಆಗಿ ಹೋಗುದು ಅಂತ ಎಣಿಸಿದ್ದು. ಅದೇ ನನ್ನ ಹಸ್ಬೆಂಡ್ ಹೇಳಿದ್ದು ಅದು ಸಹ ಸುತ್ತಾಗ್ತದೆ, ಇಷ್ಟು ಗಾಡಿ ಇಲ್ಲಿ ಹೋಗ್ತದಲ್ಲ, ಹೋಗುವ ನಾವು ಸಹ ಅಂತ. ಅವರಿಗೆಲ್ಲ ಒಂದು ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ನೋಡಿ ಮಳೆ ನೋಡಿ, ಭಯಂಕರ ಮಳೆ. ಅಂಚಿನ ಲೈಟ್ ಮಾಡ್ತಾನ. ಈಗ ಕಲ್ಲಡ್ಕದ ಹತ್ರ ಬರುವಾಗ ಮಳೆ ಕಡಿಮೆ ಆಯ್ತು ನೋಡಿ. ಎಲ್ಲ ಹೇಗೆ ಕಾಣ್ತಾ ಉಂಟು, ಎಲ್ಲ ಪತ್ಲೆ ಪಳೆ ಉಳಿಕೆ ಹಾಗೆ ಕಾಣ್ತದೆ ಎಲ್ಲ. ಅರ್ಧ ಹಾಗೆ ಎಂತ ಕೆಲಸ ನಿಲ್ಸಿದೆ ಈಗ. ಶೆಕ್ಕು ನೋಡ್ಲಿಕ್ಕೆ ಯುದ್ಧ ಭೂಮಿ ಹಾಗೆ ಕಾಣ್ತಾ ಉಂಟು. ಹೌದು, ಎಲ್ಲ ಮುರಿದೋದ ಇದ್ರ ಹಾಗೆಲ್ಲ ಕಟ್ಟಡದ ಹಾಗೆ. ಅದು ಓವರ್ ಬ್ರಿಡ್ಜ್ ಅಲ್ಲ ಈಗ ನಮಗೆ ಕಾಣುದು, ಫ್ಲೈಓವರ್. ಕಲ್ಲಡ್ಕದ ಫ್ಲೈಓವರ್ ನೋಡಿ. ಇಲ್ಲಿ ಎಲ್ಲ ತೋರಿಸ್ತಾ ಇದ್ದದು ಕೆಸರು ತುಂಬಿ ಎಲ್ಲ. ಕಲ್ಲಡ್ಕ ದಾಟ್ತಾ ಬಂದೆವು ಆಯ್ತಾ. ಅಂತ ದೊಡ್ಡ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎಂತ ಸಾಗ್ಲಿಲ್ಲ ನಮ್ಗೆ. ವಿಡಿಯೋದಲ್ಲಿ ಎಲ್ಲ ನೋಡುವಾಗ ಹೆದರಿಕೆ ಆಗ್ತಾ ಇತ್ತು ಅಂತ ಹೇಳಿ. ಲಾಸ್ಟ್ ಟೈಮ್ ನಮ್ಮ ಹೊಸದ ಮ್ಯಾಮ್ನ ಮನೆಯದು ಒಂದು ಫಂಕ್ಷನ್ ಕೂಡ ಇಲ್ಲಿ ರೋಡ್ ಸರಿ ಇಲ್ಲ ಅಂತ ಹೇಳಿ ನಾವು ಮಿಸ್ ಮಾಡ್ಕೊಂಡೆವು, ಹೋಗುದು ಬೇಡ ಅಂತ, ಅಂದರೆ ಲೇಟ್ ಆಗ್ಬೋದು ಅಂತ ಹೇಳಿ. ಈಗ ನೋಡುವಾಗ ಅಷ್ಟೇನೋ ದೊಡ್ಡ ಪ್ರಾಬ್ಲಮ್ಯಾಟಿಕ್ ಆಗಿ ಕಾಣಲಿಲ್ಲ ನಮಗೆ. ಮಗ ಡ್ರೈವಿಂಗ್ ಮಾಡುವ ಕಾರಣ ಅಂತೆ, ಅವನಿಗೆ ಒಂದು ಕ್ರೆಡಿಟ್ ಕೊಡುವ. ನಾವೀಗ ಅಲ್ಲಿಗೆ ತಲುಪಲಿಕ್ಕೆ ಆಯಿತು. ಇನ್ನೊಂದು 10 ನಿಮಿಷದಲ್ಲಿ ತಲುಪ್ತೇವೆ. ಜೋರು ಹಸಿವೆ ಆಗ್ತಾ ಉಂಟು. ತಿಂಡಿ ಉಂಟಾ ಇಲ್ವ ಗೊತ್ತಿಲ್ಲ, ಲೇಟಾಗಿ ಇನ್ನು ಇಷ್ಟು ಬೇಗ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ. ಸಿದ್ಧಾರ್ಥನಿಗೆ ಹಸಿವೆ ಆಗ್ತದ? ನಾನಾದರೆ ಕಾಫಿ ಕುಡ್ದಿದ್ದೇನೆ ಆಯ್ತಾ. ನನಗೆ ಬೆಳಿಗ್ಗೆದ್ದು ಹೊಟ್ಟೆಗೆ ಏನಾದರೂ ಇಲ್ಲದೆ ಮತ್ತೆ ಸಾರಿ ಇಡುವಾಗ ನನಗೆ ಟಯರ್ಡ್ ಆದರೆ ಅಂತ ಹೇಳಿ ಕುಡ್ದಿದ್ದೇನೆ. ಎಂತ ಸಹ ಕುಡಿಲಿಲ್ಲ, ನನ್ನ ಗಂಡ ಸಹ ಎಂತ ಕುಡಿಲಿಲ್ಲ.
ಅವನ ಹತ್ರ ನಿನ್ನೆ ನಾನು ಬರುವಾಗ ಬ್ರೆಡ್ ತೆಕೊಂಡು ಬಾ ಅಂತ ಹೇಳಿದ್ದು. ಅವ ಹೇಳಿದ್ ನಾನು ಹೇಳಿಲ್ಲ ಅಂತ. ಆಯ್ತಾಯ್ತು. ಇಲ್ಲ ನಾನು ಹೇಳಲಿಲ್ಲ, ನಾನು ಹೇಳಬೇಕು ಅಂತ ಎಣಿಸ್ತಾ ಇದ್ದದ್ದು, ನನಗೆ ಅದು ಮರ್ತೋಯ್ತು ಅಂತ. ಹಾಗೆ ಮತ್ತೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇದ್ರೆ ಅಲ್ಲಿ ಕ್ಲೀನ್ ಮಾಡಿ ಬರುದೇ ಒಂದು ಕೆಲಸ ಆಗ್ತದೆ. ಪೋತ್ರಿಸಿದ ಇಲ್ಲಿ ಒಂದು ನೋಡಿದ್ದೆ ಬಸ್ಸಿನವ ಎಷ್ಟು ಹತ್ರ ಬರ್ತಾ ಇದ್ದಾನೆ ನೋಡಿ. ಅದು ಸಹ ರಾಂಗ್ ಸೈಡ್ ಅಲ್ಲಿ ಸೀದಾ ಈ ಪೋಡ ಪೋ ಅಂತ ಹೇಳಿ ಸೀದಾ ತಾಗು ಸೀದಾ ಅಲ್ಲ. KSRTC ಬಸ್ಸಿನವ ರಾಂಗ್ ಸೈಡ್ ಅಲ್ಲಿ ಬಂದು ನಮ್ಮ ಹಿಡಿಯಲ್ಲಿ ನುಗ್ಗಿಸ್ಲಿಕ್ಕೆ ನೋಡ್ತಾ ಇದ್ದಾನೆ. ಎಂತ ಅಂತ ಹೇಳುದಲ್ಲ, ಇವರಿಗೆ ಇಷ್ಟು ಸ್ವಲ್ಪ ಒಂದು 2 ಇಂಚಿನ ಗ್ಯಾಪ್ ಅಲ್ಲಿ ನಿಂತಿದ್ದಾನೆ. ಅಷ್ಟೆಂತ ಅರ್ಜೆಂಟ್ ಅವಸ್ಥೆ ಮಾರೆ ಅಲ್ಲ. ಈಗ ನಾವು ಇಲ್ಲಿ ಕಪಿತಾನ್ಯುವಿಗೆ ಬಂದಿದ್ದೇವೆ. ಇನ್ನು ನಮಗೆ ಜಪ್ಪುನ ಹತ್ರ ಅದು ಫಂಕ್ಷನ್ ಇರೋದು. ಫಂಕ್ಷನ್ ಎಂತ ಅಂತ ಹೇಳಿದ್ನ, ಮದುವೆ ಫಂಕ್ಷನ್. ಎಷ್ಟು ಜಾಗ್ರತೆ ಇದ್ರೆ ಸಹ ಸಾಕಾಗುದಿಲ್ಲ ಅಂತ. ನಾವು ಕರೆಕ್ಟ್ ಆಗಿದ್ರೆ ಸಹ ಬೇರೆಯವರು ಕರೆಕ್ಟ್ ಆಗಿರುವುದಿಲ್ಲ ಹೋಗುವಾಗ. ಸುಯ್ಯ ಒಂದಾದೇವ. ಫೈನಲಿ ನಾವು ರೀಚ್ ಆದೆವು ನಮ್ಮ ಡೆಸ್ಟಿನೇಷನ್ಗೆ. ಇಲ್ಲಿಗೆ ಹೆಸರು ಕಡೆಕಾರು ಅಂತ ಹೇಳಿ, ಕಡೆಕಾರು ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ ಅಂತೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡುವ. ಇವತ್ತಿಲ್ಲಿಗೆ ನನ್ನ ತಂಗಿ ಬರ್ತಾಳೆ, ವಸ್ತಾ ಮ್ಯಾಮ್ ಬರ್ತಾರೆ, ಮತ್ತು ನನ್ನ ಕಸಿನ್ಸ್ ಎಲ್ಲ ಬರ್ತಾರೆ. ಸೊ ಫುಲ್ ಎಂಜಾಯ್ಮೆಂಟು. ನನ್ನ ಸೋದರ ಮಾವನ ಮಗಳು. ಇಲ್ಲಿ ನೋಡಿ ಯಾರೆಲ್ಲ ಇದ್ದಾರೆ ಹೇಳಿ. ನೋಡಿ ನಿಮ್ಮ ಫೇವ್ರೇಟ್ ನಮ್ಮ ವಸುಧಾ ಮ್ಯಾಮ್ ಇದ್ದಾರೆ, ಮತ್ತೆ ಇಲ್ಲಿ ಸ್ವಾತಿ ಇದ್ದಾಳೆ. ನನ್ನ ತಂಗಿ ಬರುವುದಿಲ್ಲ ಅಂತೆ, ತಂಗಿ ಮಿಸ್ಸಿಂಗ್. ಹೀಗೆ ನಾವು ಕಸಿನ್ಸ್ ಖುಷಿಯಾಗಿ ಮಾತಾಡಿಕೊಂಡು ನಂತರ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದೆವು. ಬ್ರೇಕ್ಫಾಸ್ಟಿಗೆ ನಮ್ಮ ಪಾಪ್ಯುಲರ್ ಇಡ್ಲಿ ಸಾಂಬಾರು ಚಟ್ನಿ ಇತ್ತು, ಆಮೇಲೆ ಉಪ್ಮಾ ಇತ್ತು, ಮತ್ತು ಚಿಕ್ಕು ಹಾಕಿ ಮಾಡಿದಂತಹ ಕೇಸರಿ ಬಾತ್ ಎಲ್ಲ ವಂಡರ್ಫುಲ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಇಡ್ಲಿ ಸಾಂಬಾರು ಕೇಸರಿ ಬಾತ್ ಎಲ್ಲ ತಿಂದಾಯಿತು. ನಂತರ ನಾವು ಮೇಲೆ ಬಂದರೆ ಇವರೆಲ್ಲ ನನ್ನ ತಂದೆಯ ತಂಗಿಯರು, ನನ್ನ ಅತ್ತೆಯರಾಗ್ತಾರೆ ಇವರೆಲ್ಲ. ನಂತರ ಇದು ನನ್ನ ಕಸಿನ್, ಇದು ಮತ್ತೊಂದು ಕಸಿನ್ ನಮ್ಮ. ಹಾಗೆ ಇಲ್ಲಿ ನೀವು ನೋಡ್ಬೋದು ನನ್ನ ಸೋದರ ಮಾವಂದಿರ ಸೊಸೆಯಂದಿರು. ಇವರು ನನ್ನ 2ನೇ ದೊಡ್ಡಮ್ಮನ ಅಳಿಯಂದಿರು ಮತ್ತು ದೊಡ್ಡಪ್ಪನಂದು. ಎಲ್ಲೋ ಶರ್ಟ್ ಹಾಕಿದ ಬಾವ ಕಾಸರಗೋಡಿನ ವಸಂತ ವಿಹಾರ ಹೋಟೆಲ್ನವರು, ಮತ್ತೊಂದು ಬಾವ ಮುಲ್ಕಿಯಲ್ಲಿ ಪತ್ರಕರ್ತರಾಗಿದ್ದಾರೆ. ಇವರು ನನ್ನ ದೊಡ್ಡಮ್ಮನ ಮಗ, ಮತ್ತು ಇವರು ದೊಡ್ಡಪ್ಪ. ಸೊ ಇವರೆಲ್ಲ ನನಗೆ ಉಂಟಲ್ಲ ಯೂಟ್ಯೂಬ್ ಚಾನಲ್ಗೆ ಫುಲ್ಲು ಸಪೋರ್ಟರ್ಸ್ ಅಂತವೇ ಹೇಳಬೇಕು. ಇದು ಇವತ್ತಿನ ಮದುಮಗಳ ಅಣ್ಣ. ಹಾಗೆ ಇವರು ನನ್ನ ದೊಡ್ಡಮ್ಮನ ಮಗಳು ಮತ್ತು ಪುಳ್ಳಿ. ಇವರು ತಾಯಿ ಮಗಳು ಇಬ್ಬರು ಕೂಡ ಉಂಟಲ್ಲ ಉತ್ತಮ ಕಲಾವಿದರಾಯ್ತಾ. ನನ್ನ ಅಕ್ಕ ಸಂಗೀತ ವಿದ್ವತ್ತಾಗಿ ಸಂಗೀತ ಪಾಠ ಎಲ್ಲ ಮಾಡ್ತಾರೆ ಬೆಳ್ತಂಗಡಿಯಲ್ಲಿ. ಹಾಗೆ ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾರೆ, ಯಾರಿಗಾದ್ರೂ ಆಸಕ್ತಿ ಇದ್ರೆಲ್ಲ ಜಾಯಿನ್ ಆಗ್ಬೋದು. ಹಾಗೆ ಅವರ ಅಕ್ಕನ ಮಗಳು ಭರತನಾಟ್ಯದಲ್ಲಿ ವಿದ್ವತ್ತಾಗಿ ಮತ್ತೆ ಭರತನಾಟ್ಯ ಕೂಡ ಕಲಿಸ್ತಾರೆ, ಮತ್ತೆ ಜಾಬಿಗೆ ಸಹ ಹೋಗ್ತಾ ಇದ್ದಾರೆ. ಒಂದು ಮದುವೆ ಸಮಾರಂಭದಲ್ಲಿ ಮಕ್ಕಳೆಲ್ಲ ಎಷ್ಟು ಚಂದ ಎಂಜಾಯ್ ಮಾಡ್ತಾ ಇರ್ತಾರಲ್ಲ, ಇದನ್ನು ನೋಡುವಾಗ ನಾವು ಕೂಡ ಹೀಗೆ ಸಣ್ಣದಿರುವಾಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೆನಪಾಗ್ತದೆ. ನಮ್ಮದು ಚಿಕ್ಕಮ್ಮಂದೋ ಅತ್ತೆದೋ ಮಾವಂದೋ ಮದುವೆ ಅಂತಾದರೆ ನಾವಂತೂ ಸ್ಟೇಜ್ ಬಿಟ್ಟು ಕೆಳಗೆ ಹೋಗ್ತಾ ಇರಲಿಲ್ಲ. ಅವರ ಹಿಂದೆ ಮುಂದೆ ಫೋಟೋಕ್ಕೆ ಎಲ್ಲಿ ನಾವು ಮಿಸ್ ಆಗ್ತೇವೆ ಅಂತೇಳಿ ಕೂತ್ಕೊಳ್ತಾ ಇದ್ದೆವು. ಇವತ್ತಿನ ಮದುವೆಯಲ್ಲಿ ಶ್ರೀಜಿತ್ ಸರಳಯ ಅವರದು ವಿಶೇಷವಾದ ವಯಲಿನ್ ವಾದನ ಕೂಡ ಇತ್ತು. ನಿಮಗೆಲ್ಲ ಚಿರಪರಿಚಿತ ಇರಬಹುದು ಅಂತ ಅಂದ್ಕೊಳ್ತೇನೆ. ಇವರು ಚೆಂಡೆಯ ಜೊತೆಗೆಲ್ಲ ವಯಲಿನನ್ನು ನುಡಿಸಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದವರು. ಇವರು ನನ್ನ ಅಮ್ಮನ ದೊಡ್ಡ ಅಣ್ಣ, ನನ್ನನ್ನು ಸಾಕಿ ಎಲ್ಲ ಬೆಳೆಸಿದವರು ಇವರೇ, ದೊಡ್ಡ ಮಾವ. ಮತ್ತು ನೋಡಿ ದೊಡ್ಡಮ್ಮ ನನ್ನ ಚಿಕ್ಕಮ್ಮ. ಇವಳು ನನ್ನ ಕಾಸರಗೋಡಿನಲ್ಲಿರುವ ಅಕ್ಕ, ಅಂದರೆ ದೊಡ್ಡಮ್ಮನ ಮಗಳು. ಇವಳು ಮುಲ್ಕಿಯಲ್ಲಿರುವ ತಂಗಿ ನಂದು ದೊಡ್ಡಮ್ಮನ ಮಗಳು.
ಹಾಗೆ ಈ ಸಭಾಭವನದ ಪಕ್ಕದಲ್ಲಿ ಹಲವಾರು ಸಣ್ಣ ಸಣ್ಣ ದೇವಸ್ಥಾನಗಳೆಲ್ಲ ಉಂಟು ಈಗ. ಹಾಗೆ ನಾವು ಮದುವೆಯಲ್ಲಿ ಎಲ್ಲ ಸ್ವಲ್ಪ ಕಾರ್ಯಕ್ರಮ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಬಂದೆವು. ನಾವೀಗ ಇಲ್ಲಿ ಮದುವೆ ಹಾಲ್ನ ಪಕ್ಕ ಇರುವಂತಹ ದೇವಸ್ಥಾನದಲ್ಲಿ ಇದ್ದೇವೆ. ಇದು ಮಲ್ಲಿಕಾರ್ಜುನ ನೇತ್ರಾವತಿಯ ಇಲ್ಲಿ ಶ್ರೀ ಮೂಲದುರ್ಗ, ಇಲ್ಲಿ ಆ ದೇವರ ಹೆಸರು ಶ್ರೀ ಮೂಲದುರ್ಗ ಅಂತ ಹೇಳಿ. ಭಾರಿ ಒಂದು ಪ್ರಶಾಂತವಾದಂತಹ ಪ್ರದೇಶ ಆಯ್ತಾ. ಮಂಗಳೂರಿಗೆ ಬಂದವರು ಇಲ್ಲಿಗೆ ಸಹ ಭೇಟಿ ಕೊಡಿ, ಭಾರಿ ಚಂದ ಉಂಟು ಜಾಗ ಎಲ್ಲ ನೋಡಲಿಕ್ಕೆ. ಇಲ್ಲಿ ನೋಡಿ ಒಂದು ಗೋಶಾಲೆ ಕೂಡ ಇದ್ದ ಹಾಗೆ ಕಾಣ್ತದೆ ನೋಡಿ, ಚಂದದ ಹಸುಗಳೆಲ್ಲ. ಅದು ಒಂದು ಬುಲ್, ಗಿರಿತಳಿಯ ಬುಲ್. ಒಂದು ಯಾವ ತಳಿ ಅಂತ ಗೊತ್ತಾಗೋದಿಲ್ಲ ನೋಡುವಾಗ. ಅವು ಜರ್ಸಿ ಎಂಚೆ ಬಚ್ಚಿತ್ತು ಮಾತ್ರ. ಹೌದಾ ವರ್ಧನೆ. ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ ದೇವಸ್ಥಾನದಿಂದ. ಖುಷಿ ಆಯ್ತು, ಇಲ್ಲಿದು ಒಳ್ಳೆಯ ವಾತಾವರಣ ಉಂಟು. ಯಾರಾದರೂ ಈಚೆ ಬರುದಿದ್ರೆ ಒಮ್ಮೆ ಇಲ್ಲಿಗೆ ಭೇಟಿ ಕೊಡ್ಬೋದು. ಚಂದದ ಒಂದು ಎಂತ ಹೇಳೋದು, ಸರೌಂಡಿಂಗ್ಸ್ ಎಲ್ಲ ಭಾರಿ ಖುಷಿ ಕೊಡ್ತದೆ ನೋಡಿ. ಇಲ್ಲಿ ಒಂದು ಚಂದದ ಕೆರೆ ಉಂಟು, ಪುಷ್ಕರಣಿ. ನಂತರ ನಾವೆಲ್ಲ ಬಂದು ವಧುವರರಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವಿಲ್ಲೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೇವೆ. ಎಂತ ಹೇಳಿದರೆ ಮದುವೆಗೆ ಗಿಫ್ಟ್ ಇರಲಿಲ್ಲ, ಗಿಫ್ಟ್ ಇನ್ ಬ್ಲೆಸ್ಸಿಂಗ್ಸ್ ಓನ್ಲಿ ಅಂತ ಇತ್ತು. ಸೊ ಇದೆಲ್ಲ ನಮ್ಮ ಫ್ಯಾಮಿಲಿ.